ಕೊಣಾಜೆಯ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿರುವ ಸದಾಂ ಮುಕ್ರೇಶಿ ಮೂಲತಃ ಅಫ್ಘಾನಿಸ್ತಾನದ ಮಿರ್ ಖಾಸೆಂ ನಿವಾಸಿ. ಪ್ರಥಮ ವರ್ಷ ಪದವಿ ವಿದ್ಯಾಭ್ಯಾಸಕ್ಕೆ ಸೇರ್ಪಡೆಗೊಂಡಿರುವ ಇವರು ಬುಧವಾರ ಕಾಲೇಜು ಮುಗಿಸಿ ದೇರಳಕಟ್ಟೆಯಲ್ಲಿರುವ ವಿದ್ಯಾರ್ಥಿ ನಿಲಯಕ್ಕೆ ವಾಪಸ್ಸಾಗುವ ಸಂದರ್ಭ ಕಿಸೆಯಲ್ಲಿದ್ದ ಐಫೋನ್ ಮೊಬೈಲ್ ಕಳೆದು ಹೋಗಿತ್ತು. ಅದಕ್ಕಾಗಿ ವಸತಿ ನಿಲಯದ ಸಿಸಿಟಿವಿ, ಕಾಲೇಜಿನ ಆಸುಪಾಸು ವಿವಿಧೆಡೆ ಹುಡುಕಾಟ ನಡೆಸಿದ್ರೂ ಪತ್ತೆಯಾಗಿರಲಿಲ್ಲ. ವಿದೇಶಿಕನಾಗಿರೋದ್ರಿಂದ ಪೊಲೀಸ್ ಠಾಣೆಗೂ ಹೋಗಲು ಹಿಂಜರಿದ ವಿದ್ಯಾರ್ಥಿ ತನ್ನ ಸಹಪಾಠಿಗಳಲ್ಲಿ ವಿಚಾರ ತಿಳಿಸಿದರು. ಅವರು ಸಿಕ್ಕವರು ವಾಪಸ್ ತಂದುಕೊಡುವ ವಿಶ್ವಾಸ ವ್ಯಕ್ತಪಡಿಸಿದರು. ವಿಪರ್ಯಾಸವೆಂದರೆ ನೂತನವಾಗಿ ಖರೀದಿಸಿದ ಮೊಬೈಲ್ನಲ್ಲಿದ್ದ ಸಿಮ್ ಕೂಡ ಆಕ್ಟಿವೇಶನ್ ಆಗದೆ ಇಂಟರ್ನೆಟ್ ಕೂಡ ಆಫ್ ಆಗಿತ್ತು. ಇದರಿಂದ ಮೊಬೈಲಿನ ಸಂಖ್ಯೆಗೂ ವಾಟ್ಸ್ಆ್ಯಪ್ನಲ್ಲಿಯೂ ಕರೆ ಮಾಡಲು ಅಸಾಧ್ಯವಾಗಿತ್ತು. ಮೊಬೈಲ್ ಹೋದರೂ ತೊಂದರೆ ಇರಲಿಲ್ಲ, ಆದರೆ ಅದರಲ್ಲಿ ಪ್ರಮುಖ ದಾಖಲೆಗಳಿದ್ದವು ಅನ್ನೋದು ವಿದ್ಯಾರ್ಥಿಯ ಅಳಲಾಗಿತ್ತು. ಕೊಣಾಜೆ ಮಂಗಳೂರು ನಡುವೆ ಚಲಿಸುವ ಸುಷ್ಮಿತಾ 51 ನಂಬರಿನ ಸಿಟಿ ಬಸ್ಸಿನ ನಿರ್ವಾಹಕ ಮಂಚನಾಡಿ ನಿವಾಸಿ ನಾರಾಯಣ ಎನ್ನುವವರಿಗೆ ಬಸ್ಸಿನಲ್ಲಿ ಐಫೋನ್ ಮೊಬೈಲ್ ದೊರೆತಿತ್ತು. ಮೊಬೈಲಿಗೆ ಕರೆ ಬಂದರೆ ತಿಳಿಸಿ ಅವರಿಗೆ ವಾಪಸ್ ಕೊಡುವ ನಿರ್ಧಾರ ಮಾಡಿದ್ರು. ಆದರೆ ಗಂಟೆಗಳಾದರೂ ಕರೆ ಬಂದಿರಲಿಲ್ಲ. ಇನ್ನು ಪೊಲೀಸರಿಗೆ ಮೊಬೈಲನ್ನು ಗುರುವಾರ ಬೆಳಗ್ಗೆ ನೀಡುವುದಾಗಿ ತಿಳಿದುಕೊಂಡ ನಿರ್ವಾಹಕರಿಗೆ ಮೊಬೈಲಿನ ಕವರ್ನ ಒಳಗಡೆ ರಶೀದಿಯೊಂದು ಪತ್ತೆಯಾಗಿತ್ತು. ಅದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಚಲನ್ ಕಟ್ಟಿದ ರಶೀದಿಯಾಗಿತ್ತು. ಅದರ ಬೆನ್ನು ಹಿಡಿದ ನಿರ್ವಾಹಕ ನಾರಾಯಣ್ ಅವರಿಗೆ ಆತ ಕೊಣಾಜೆ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿರುವುದಾಗಿ ತಿಳಿದು ಬಂತು. ಖುದ್ದು ತಾವೇ ಕೊಣಾಜೆಯ ಆಡಳಿತ ಸೌಧಕ್ಕೆ ತೆರಳಿ ಅಲ್ಲಿನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಪ್ರಿಯಾ ಅವರನ್ನು ಸಂಪರ್ಕಿಸಿ ವಿದ್ಯಾರ್ಥಿಯನ್ನ ಪತ್ತೆ ಹಚ್ಚಿ ಆತನಿಗೆ ಮೊಬೈಲನ್ನು ನೀಡಿ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ನಿರ್ವಾಹಕರ ಈ ಪ್ರಾಮಾಣಿಕತೆ ಅಫ್ಘಾನಿಸ್ತಾನದಲ್ಲೂ ಸದ್ದಾಗುವುದರಲ್ಲಿ ಸಂಶಯವಿಲ್ಲ.